ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ ಭಿಕ್ಷುಕನೋರ್ವನ ಅಂತಿಮ ಸಂಸ್ಕಾರಕ್ಕೆ ಸಾವಿರಾರು ಜನರು ಆಗಮಿಸಿದ ಘಟನೆ ವಿಜಯನಗರ ಜಿಲ್ಲೆಯ ಹಡಗಲಿಯಲ್ಲಿ ನಡೆದಿದೆ. ವಿಜಯನಗರ ಜಿಲ್ಲೆಯ ಹಡಗಲಿ ಎಂಬ ಪಟ್ಟಣದಲ್ಲಿ ರಸ್ತೆ ಬದಿ ಭಿಕ್ಷೆ ಬೇಡ್ತಾ ಇದ್ದ 45 ವರ್ಷದ ಬಸ್ಯಾ ಎಂಬ ಭಿಕ್ಷುಕನಿಗೆ ಇತ್ತೀಚೆಗೆ ಬಸ್ ಒಂದು ಡಿಕ್ಕಿಯಾಗಿತ್ತು. ಗಂಭೀರ ಗಾಯಗೊಂಡಿದ್ದ ಬಸ್ಯಾನನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಬಸ್ಯಾ ಇಹಲೋಕವನ್ನ ತ್ಯಜಿಸಿದ್ದ. ಬಸ್ಯಾ ಮೃತದೇಹವನ್ನ ಸಾರ್ವಜನಿಕರು ಅಂತಿಮ ದರ್ಶನಕ್ಕೆ ಪಟ್ಟಣದಲ್ಲಿ ಮೆರವಣಿಗೆ ಮೂಲಕ ರಸ್ತೆಗಳಲ್ಲಿ ಕೊಂಡೊಯ್ತಾ ಇದ್ರು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಸ್ಯಾನಿಗೆ ಅಂತಿಮ ವಿದಾಯ ಹೇಳುವ ಮೂಲಕ ದಾಖಲೆಯನ್ನ ಬರೆದಿದ್ದಾರೆ. ಕಾರಣ ಬಸ್ಯಾ ಒಬ್ಬ ವ್ಯಕ್ತಿಯಿಂದ ಕೇವಲ ₹1 ಭಿಕ್ಷೆಯಾಗಿ ತೆಗೆದುಕೊಂಡು ಹೆಚ್ಚುವರಿ ಮೊತ್ತವನ್ನ ಹಿಂತಿರುಗಿಸ್ತಾ ಇದ್ರು. ಜನರೇ ಬಲವಂತ ಮಾಡಿದ್ರು. ಆತ ಹೆಚ್ಚು ಹಣವನ್ನ ತೆಗೆದುಕೊಳ್ತಿರ್ಲಿಲ್ಲ. ಇದೇ ಜನರಿಗೆ ಅವರ ಮೇಲಿರುವ ಗೌರವ ಎಂದು ಹೇಳಲಾಗ್ತಾ ಇದ್ದು ಬಸ್ಯನ ಅಂತಿಮ ವಿದಾಯವನ್ನ ಗೌರವಯುತವಾಗಿ ಮಾಡಿ ಮಾನವೀಯತೆ ಸಾರಿದ್ದಾರೆ ಹಡಗಲಿಯ ಜನತೆ.